ಕಲಾವಿದರು ಕೋವಿಡ್ ಅವಧಿಯಲ್ಲಿ ಅನುಭವಿಸುತ್ತಿರುವ ಸಂಕಷ್ಟಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ವಿವಿಧ ಬೇಡಿಕೆಗಳನ್ನು ಮುಂದುವರಿಸಿ ಭಾನುವಾರ ಸಂಜೆ ಸಮಕ್ ವತಿಯಿಂದ ರಾಜ್ಯಾದ್ಯಂತ ಸಮಾಜ ಭೂಮಿಕಾ ಎಂಬ ಹೆಸರಿನಲ್ಲಿ ಧರಣಿ ಜರುಗಿತು. 60 ವರ್ಷ ದಾಟಿದ ಕಲಾವಿದರಿಗೆ ಕಲ್ಯಾಣ ಮಂಡಳಿಯ ಪಿಂಚಣಿಯನ್ನ 5,000 ರೂಪಾಯಿವರೆಗೆ ಏರಿಸಬೇಕು, ಸಂಗೀತ ನಾಟಕ ಅಕಾಡೆಮಿಯ ಪಿಂಚಣ ಸೌಲಭ್ಯದಂತೆಯೇ ಕಲ್ಯಾಣ ಮಂಡಳಿಯ ಪಿಂಚಣಿಯನ್ನು ಕೂಡ ಏಕೀಕರಣಗೊಳಿಸಬೇಕು ಇತ್ಯಾದಿ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮಂಜೇಶ್ವರದಿಂದ ತಿರುವನಂತಪುರದವರೆಗೆ ಏಕಕಾಲಕ್ಕೆ ಧರಣಿಯನ್ನ ನಡೆಸಲಾಯಿತು. ಕಲಾವಿದರು ತಮ್ಮ ತಮ್ಮ ವ್ಯಾಪ್ತಿಯ ಪ್ರದೇಶಗಳಲ್ಲಿ ಕೊರೋನಾ ಗೈಡ್ಲೈನ್ಸ್ಗಳನ್ನು ಪಾಲಿಸಿಕೊಂಡು ಕಲಾ ಪ್ರಸ್ತುತಿಗಳನ್ನು ಪ್ರಸ್ತುತಪಡಿಸುವ ಮೂಲಕ ಪ್ರತಿಭಟನೆ ನಡೆಸಿದರು. ಸವಾಕ್ ಸಮರ ಭೂಮಿಕಾಗೆ ನಮ್ಮೆಲ್ಲರ ಬೆಂಬಲವಿದೆ. ನಮಸ್ತೆ. ಈ ಕೋವಿಡ್ ಮಹಾಮಾರಿಯ ದೆಸೆಯಿಂದಾಗಿ ಕಲಾವಿದರಾದ ನಮ್ಮ ಬದುಕು ಭಾರಿ ಕಷ್ಟದಲ್ಲಿದೆ. ಅದಕ್ಕೆ ಬೇಕಾಗಿ ನಾವಿವತ್ತು ಸರ್ಕಾರದಿಂದ ಏನಾದರೂ ಸಿಗುತ್ತಿದ್ದರೆ ಸಿಗಲೆಂದು ಈ ಚಿಕ್ಕ ರೀತಿಯ ಸಮರವನ್ನು ಸಾರುತ್ತಾ ಇದ್ದೇವೆ. ಈ ಸಮರಕ್ಕೆ ಎಲ್ಲ ರೀತಿಯಿಂದಲೂ സഹಕಾರ ദൊരയലെന്ന് ആ ദേവರಲ್ಲಿ ಬೇಡಿಕೊಳ್ತೇನೆ. കേരള കേന്ദ്ര സർക്കാരുകൾക്ക് മനസ്സിലാക്കാൻ വേണ്ടിയാണ് ഈ സമരം നടത്തുന്നത്. കലാകാരന്മാർക്ക് നിലവിലുള്ള ഒരു ആനുകൂല്യങ്ങളും അവർക്ക് അവരുടെ ജീവിത മാർഗം കണ്ടെത്താൻ ചെയ്യുന്ന രീതിയിലുള്ള ആനുകൂല്യങ്ങളല്ല. ഇപ്പോൾ 60 വയസ്സ് കഴിഞ്ഞ കലാകാരന്മാർക്ക് 4,000 രൂപ പെൻഷൻ നൽകുന്നു. അത് 5,000-ആയി ഉയർത്തണമെന്ന് നമ്മൾ ഈ സമരത്തിൽ നമ്മുടെ മുദ്രാവാക്യമാണ്. അതുപോലെ 60 വയസ്സ് കഴിഞ്ഞ കലാകാരന്മാരെ നമ്മുടെ കേരള ക്ഷേമനിധി ബോർഡിൽ അംഗമാക്കണമെന്ന ഒരു മുദ്രാവാക്യവും നമ്മൾ ഈ സമരത്തിൽ ഉയർത്തിപ്പിടിക്കുന്നുണ്ട്.